ಲೋಕಾರ್ಪಣೆ, ಮತ್ತೊಂದು ಶಿಲಾನ್ಯಾಸ, ಅದಾದ ಮೇಲೆ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ. ಇದೀಗ 94cc ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ಷಮಿಸಿ, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಶೇಖರ್ ಕುಕ್ಕೇಡಿ ಸರ್, ತಾವು ದಯವಿಟ್ಟು ವೇದಿಕೆ ಬರಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಆತ್ಮೀಯರೇ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಗೌರವಾನ್ವಿತರೆ, ಇವತ್ತು ಬೆಳಗಿನಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಅದು ಯಾವುದೆಲ್ಲ ಕಾರ್ಯಕ್ರಮ ಯಾರಿಗಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದು ನೆಮ್ಮದಿಯ ಬದುಕನ್ನು ಬಾಳಬೇಕು, ನಾವೆಲ್ಲರೂ ತಲೆ ಎತ್ತಿ ನಡಿಬೇಕು, ಸಮಾಜದಲ್ಲಿ ಯಾವುದೇ ರೀತಿಯ ತಾರತಮ್ಯಗಳಿರಬಾರ್ದು, ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನೋ ಮೂಲ ಉದ್ದೇಶದ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಬೆಳಗಿನಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿಯ ಇಲ್ಲಿ ಶಾಸಕರು ಹಾಗೂ ಇಲ್ಲೆಲ್ಲ ಗಣ್ಯ ವ್ಯಕ್ತಿಗಳು ಇಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಾವು ವಸತಿ ನಿಲಯಗಳು ಅಂಥೇಳಿದರೆ ದೂರ ದೂರದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ, ಅದು ಹಿಂದುಳಿದ ವರ್ಗದವರಿಗೆ, ಅವರಿಗೆ ವಸತಿ ನಿಲಯದ ಒಂದು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದು. ಅದೇ ರೀತಿ ಈಗ ತಾನೇ ಇಂದಿರಾ ಕ್ಯಾಂಟೀನ್ ಎಲ್ಲ ಉದ್ಘಾಟನೆಯನ್ನು. ಯಾರಿಗಪ್ಪ ಇಂದಿರಾ ಕ್ಯಾಂಟೀನು? ಬಹುಶಃ 100 ವರ್ಷಗಳ ಹಿಂದೆ ಚೆನ್ನೈ ಕಾರ್ಪೊರೇಷನ್ಲಿ 1925ರಲ್ಲಿ ಇದರ ಒಂದು ಪರಿಕಲ್ಪನೆಯನ್ನು ಕಂಡಿದ್ರಂತೆ. ನಂತರ ಕಾಮರಾಜರವರು, MG ರಾಮಚಂದ್ರವರು, ಯಾರು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದರು, ಅವರು ಈ ಪರಿಕಲ್ಪನೆಯ ಅಂಥೇಳಿದ್ರೆ ಬಡವರಿಗೆ ಒಂದು ಸರಕಾರದಿಂದ ಒಂದು ಉಚಿತವಾಗಿ ಅಥವಾ ಸಬ್ಸಿಡೈಸ್ ಆಗಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಾಮರಾಜರವರ ಒಂದು ಪರಿಕಲ್ಪನೆಯನ್ನು MG ರಾಮಚಂದ್ರವರು ಮುಂದೊಟ್ಟು ತೊಗೊಂಡು ಹೋಗ್ತಾರೆ. ನಂತರದ ದಿನಗಳಲ್ಲಿ ಕರ್ನಾಟಕದಲ್ಲಿ ಅದನ್ನು ಮುಖ್ಯಮಂತ್ರಿಗಳಾದಂಥ ನಮ್ಮ SM ಕೃಷ್ಣನವರು ತರ್ತಾರೆ. ಅದನ್ನು ಬಹುಶಃ ತಾಲೂಕು ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ, ಯಾರು ಹಸಿದವನಿಗೆ ಹಸಿವಿನ ಒಂದು ಪರಿಚಯ ಇರುತ್ತದೋ ಅನ್ನೋ ಒಂದು ಮಾತಿನ ತನಕ ಈಗಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನನ್ನು ಇವತ್ತು ತಂದು, ಬಹುಶಃ ಈ ರಾಜ್ಯದ ಉದ್ದಗಲಕ್ಕೂ ಯಾರು ಹಸಿವಿನಿಂದ ಬಳಲಬಾರ್ದು, ಅಥವಾ ಅದರಲ್ಲೂ ಅತಿ ಮುಖ್ಯವಾಗಿ ಇವತ್ತು ಯಾರಿಗಪ್ಪ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿದ್ರೆ, ಯಾರು ಈ ಬಡಜನದ ವರ್ಗದವರು, ಕೂಲಿ ಕಾರ್ಮಿಕರಿದ್ದಾರೆ. ಇನ್ನೂ ಮುಖ್ಯವಾಗಿ ನಾವು ಇದರ ಬಗ್ಗೆ ನಾನು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮೂಡುಬಿದ್ರೆಯಲ್ಲಿ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ನಾವು ಕೇಳಿದಾಗ ಅಲ್ಲಿ ಉತ್ತರ ಏನು ಬಂತು ಅಂತ ಹೇಳಿದ್ರೆ, ಮಧ್ಯಾಹ್ನ ಸುಮಾರು 80% ಹಳ್ಳಿ ಪ್ರದೇಶದ ವಿದ್ಯಾರ್ಥಿಗಳು ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಯಿತು. ಇದು ಬರೀ ಕೂಲಿ ಕಾರ್ಮಿಕರಿಗಲ್ಲ, ಇದು ವಿದ್ಯಾರ್ಥಿಗಳು ಸಹ ಇದರ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾರೆ ಅಂತ ಒಂದು ಪರಿಕಲ್ಪನೆಯಿಂದ ಇಂದಿರಾ ಕ್ಯಾಂಟೀನನ್ನು ನಾವು ಮಾಡಿರೋವಂಥದ್ದು. ಇವತ್ತಿನ ಈ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಒಂದು ಮನೆ ಬೇಕಾಗುತ್ತೆ, ಒಂದು ಸೂರು ಬೇಕಾಗುತ್ತೆ. ಅದು ಹಲವಾರು ಕಾರ್ಯಕ್ರಮಗಳನ್ನು ನಂತರ ಯಾರಂತ ಹೇಳಿದ್ರೆ, ಪ್ರತಿಯೊಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೇಕಂದ್ರೆ ಅವರವರ ಒಂದು ಪರಿಕಲ್ಪನೆಯಲ್ಲಿ ಹಲವಾರು ತಿದ್ದುಪಡಿಗಳನ್ನು, ಕಾನೂನಿನಲ್ಲಿ ಬದಲಾವಣೆಗಳನ್ನು ಬೇರೆ ಬೇರೆ ಹೆಸರುಗಳಲ್ಲಿರ್ಬೋದು, ಆಶ್ರಯ ಇರ್ಬೋದು, ಅಂಬೇಡ್ಕರ್ ಯೋಜನೆ ಇರ್ಬೋದು, ಮುರಾರ್ಜಿ, ಹಲವಾರು ಹೆಸರುಗಳಲ್ಲಿ ಈ ಕಾರ್ಯಕ್ರಮಗಳು ಬಂದಿದೆ. ಇವತ್ತು ಅಂಥದೇ ಒಂದು ಕಾರ್ಯಕ್ರಮವನ್ನು ನಾವು ಯಾರು ಜನರು ತನ್ನ ನೆಲೆಯಲ್ಲಿ ಅವರು ಬದುಕ್ತಾ ಇದ್ದರು, ಅದು ಸರ್ಕಾರದ ಭೂಮಿಯಾಗಿದ್ದಾಗ ಅದನ್ನು ಯಾವುದೇ ರೀತಿಯ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವರಿಂದ ಆಗ್ತಿರಲಿಲ್ಲ. ಅವರಿಗೆ ಅದರ ಹಕ್ಕನ್ನು ನಾವು ಕೊಡ್ತಿರಲಿಲ್ಲ. ಅಂಥ ಹಕ್ಕನ್ನು ಕೊಡಬೇಕು ಅಂಥೇಳಿ ಸರ್ಕಾರ ಹಲವಾರು ಬದಲಾವಣೆಗಳನ್ನು ತಂದು
ಅದು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಯಾರೇ ಇರ್ಬೋದು ಅಂತೇಳಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿಗಳು, ಪಕ್ಷ ಯಾವುದೇ ಇರ್ಬೋದು, ಅವರ ಮೂಲಕ ಇವತ್ತು ಬಡ ಜನರಿಗೆ ಅದು ಮುಟ್ಟಿಸುವಂಥ ಒಂದು ಕಲ್ಪನೆಯನ್ನು ಇವತ್ತು ಸರ್ಕಾರ ಮಾಡ್ಕೊಂಡು ಬಂದಿದೆ. ಅಂಥ ಒಂದು ಕಲ್ಪನೆಯ ಇವತ್ತು ಸುಮಾರು ಜನರಿಗೆ ಆ ಒಂದು 94 CCಯಿಂದ ಅವರಿಗೆ ಇವತ್ತು ಹಕ್ಕುಪತ್ರಗಳನ್ನು ಇವತ್ತು ವಿತರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ, ಯಾವುದೇ ಸರ್ಕಾರ ಬಂದರೂ, ಯಾರೇ ಬಂದರೂ, ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಬಡ ಜನರನ್ನು ನಾವು ಅವರನ್ನು ಮುಖ್ಯವಾಹಿನಿಗೆ ತರಬೇಕು, ಅವರು ತಲೆ ಎತ್ತಿ ಬದುಕಬೇಕು, ದೀನ ದಲಿತರು ಇರ್ಬೋದು, ಶೋಷಿತ ವರ್ಗದವರು ಇರಬೇಕು, ಅವರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೊಡಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮವನ್ನು ತಂದು ಕೊಟ್ಟಿದ್ದಾರೆ. ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿನ ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ಒಬ್ಬ ಶಾಸಕನಾಗಿ, ನಾನು ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮನ್ನೆಲ್ಲರನ್ನೂ ಅಭಿನಂದಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂತ ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ, ನನಗೆ ಶಿವಮೊಗ್ಗದಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಶಾಸಕರ ಹತ್ರ ಹಾಗೂ ಮಂತ್ರಿಗಳ ಹತ್ರ ನನ್ನ ಅಪ್ಪಣೆಯನ್ನು ಪಡ್ತಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇಲ್ಲಿಗೆ ಬರ್ತೇವೆ ಅಂತ ಹೇಳಿ ಈ ಅವಕಾಶ ನಿಮಗೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋಲ್ನ ಮಧ್ಯೆ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಶಿಕ್ಷಣ ಕ್ಷೇತ್ರವನ್ನು ಸಹ್ಯಾದ್ರಿ ಕಾಲೇಜನ್ನು ಒಂದು ಮಾದರಿಯಾಗಿ ಮಾಡಿ ಶಿಕ್ಷಣ ಕ್ರಾಂತಿಯನ್ನು ಎಬ್ಬಿಸಿರುವಂಥ ಗೌರವಾನ್ವಿತ ಮಂಜುನಾಥ್ ಭಂಡಾರಿ ಅವರು ಇದೀಗ ಮುಂದಿನ ಕಾರ್ಯಕ್ರಮ ತೆರಳುತ್ತಾ ಇದ್ದಾರೆ. ಅವರಿಗೆ ಈ ಒಂದು ವ್ಯವಸ್ಥೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಗೌರವದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಘನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಎಂ ಸಿದ್ದರಾಮಯ್ಯ ಸರ್ ಅವರ ಕನಸು ಈಗಾಗಲೇ ಹೇಳಿದ ಹಾಗೆ ರಾಜ್ಯದ ಯಾರೂ ಕೂಡ ಭಾಳ ವಿಶೇಷವಾಗಿ ನಿನ್ನೆ ತಾನೇ ಒಂದು ವಿಶೇಷವಾದಂಥ ಸೂಚನೆಯನ್ನು ಮತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಹೆಚ್ಚಿನ ವಿಷಯ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಭಾಳ ಮುಖ್ಯವಾಗಿ ನಮ್ಮ ಭಾರತ ದೇಶದ 7 ರಾಜ್ಯಗಳಲ್ಲಿ ಮಾತ್ರ ಇದ್ದಂಥ ಒಂದು ಹೊಸ ಕಲ್ಪನೆ ಯೋಜನೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದು ಮಹಿಳೆಯರಿಗೂ ಕೂಡ ಪೂರಕವಾದಂಥ ಋತುಚಕ್ರದ ರಜೆಯನ್ನು ಮಂಜೂರುಗೊಳಿಸಿದಂಥ ಘನ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ಇಲ್ಲಿ ಅನುದಾನಿತ ಶಾಲೆಗಳನ್ನು, ಅನುದಾನಿತ ವ್ಯವಸ್ಥೆಯನ್ನು ಪರಿಗಣಿಸಿ ಕೂಡ ಮಾಡಿದ್ದಾರೆ ಎಂಬುದನ್ನು ಮಾನ್ಯ ಮಮತಾ ಗಟ್ಟಿ ಅವರು ನೆನಪಿಸ್ತಾ ಇದ್ದಾರೆ. ಹಾಗೆ ಖಾಸಗಿಯವರಿಗೂ ಕೂಡ ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ. ಅದರಿಂದಾಗಿ ಈ ಒಂದು ತಂದಿರುವಂಥ ವ್ಯವಸ್ಥೆಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಾಗೆ ಭಾಳ ಮುಖ್ಯವಾಗಿ ಹೊಸತನದಲ್ಲಿ ಹೊಸ ವಿಚಾರಗಳನ್ನು, ಹೊಸ ಕಲ್ಪನೆಗಳನ್ನು, ಹೊಸ ಯೋಜನೆಗಳನ್ನು ತಳಮಟ್ಟದ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅಂತ ಪರಿಕಲ್ಪನೆಯಲ್ಲಿ ನಮ್ಮ ಗೌರವಾನ್ವಿತ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ತಮಗೆಲ್ಲ ಗೊತ್ತಿರ್ಬೋದು, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯನ್ನು ಒಂದು ರಾಜ್ಯದ ಮಾದರಿ ಆಸ್ಪತ್ರೆಯನ್ನಾಗಿ ಮಾಡಬೇಕು ಎನ್ನುವಂಥ ಕಲ್ಪನೆಯಲ್ಲಿ ಹೃದಯ ರೋಗಿ ಸಂಬಂಧಿಗಳಿಗೆ ಉಚಿತವಾದಂಥ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ, ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಿದ್ರೆ ನಾವು ಒಂದು ಮಾತಿದೆ, ಕಲಿಯುವಾಗ ಕಷ್ಟ, ಕಲಿತ ಮೇಲೆ ಇಷ್ಟ, ಕಲಿಯದಿದ್ದರೆ ನಷ್ಟ, ತಿಳಿಯಬೇಕು ಸ್ಪಷ್ಟ. ಈ ಒಂದು ಸ್ಪಷ್ಟತೆಯೊಂದಿಗೆ ಪ್ರಗತಿಯ ದಾರಿಯಲ್ಲಿ ಕೊಂಡೊಯ್ದು ಇವತ್ತು ತಾನೇ 4-5 ಕಾರ್ಯಕ್ರಮ ಭಾಗವಹಿಸಿ ಇದೀಗ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಮಾಡಿ ಮುಂದೆ ಸುಮಾರು 140 ಫಲಾನುಭವಿಗಳಿಗೆ 94C ಮತ್ತು CC ಈ ಒಂದು ಪತ್ರವನ್ನು ವಿತರಣೆ ಇದ್ದಾರೆ. ಯಾಕೆಂದರೆ ಅವರ ಮಾತಿನ ಬಳಿಕ ಇದನ್ನು ನಡೆಸ್ಕೊಡ್ಲಿಕ್ಕಿದ್ದೇವೆ, ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಅನಿಸ್ತಾ ಗೌರವಾನ್ವಿತ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರು ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀರಿ, ಮುಂದೆ ಫಲಾನುಭವಿ ವಿತರಣೆ ಮಾಡಲಿಕ್ಕಿದ್ದೀರಿ. ತಾವು ಗೌರವದ ಮಾತು ಹಂಚಿಕೊಳ್ಬೇಕಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇವೆ. ಬೆಳ್ತಂಗಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನೂತನವಾಗಿ ನಿರ್ಮಾಣಗೊಂಡಿರುವ ಇಂದಿರಾ ಕ್ಯಾಂಟೀನಿನ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಶಾಸಕರು, ಆತ್ಮೀಯರು ಆದಂಥ ಸನ್ಮಾನ್ಯ ಹರೀಶ್ ಪೂಂಜಾ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನೂತನವಾಗಿ ಈಗ ಮೆಸ್ಕಾಂ ಏನು ನಮ್ಮ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ಏನಿದೆ ಅದರ ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿ ಇಲ್ಲಿ ಬಂದಿರತಕ್ಕಂಥ ಹರೀಶ್ ಕುಮಾರ್ ಅವರೇ, ಹಾಗೂ ಗೇರು ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಅವರೇ, ಮತ್ತು ನಮ್ಮ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ಅಧ್ಯಕ್ಷರು, ಅವರು ಕೂಡ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ನಮ್ಮ ಲಾವಣ್ಯ ಬಲಾಲ್ ಜೈನ್ ಅವರೇ,
ಹಾಗೂ ಈಗ ನಮ್ಮ ಶಾರ್ಲೆಟ್ ಪಿಂಟೋ ಅವರು ಕೂಡ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಅವರು ನಿನ್ನೆ ಅಧಿಕಾರ ಸ್ವೀಕಾರ ಮಾಡ್ಕೊಂಡು ಇವತ್ತಿಗೆ ಬಂದಿದ್ದಾರೆ. ಶಾರ್ಲೆಟ್ ಪಿಂಟೋ ಅವರು ಅಂದರೆ 3 ಮಹಿಳೆಯರು ಇವತ್ತು ಅಧ್ಯಕ್ಷ ಸ್ಥಾನ ವಹಿಸಿರುವಂಥದ್ದು ಕೂಡ ಭಾಳ ಸಂತೋಷದ ವಿಷಯ. ಮಹಿಳಾ ಶಕ್ತಿ ಬೆಳಿಬೇಕು, ಪ್ರಜ್ವಲಿಸಬೇಕು ಅಂತ ನಾವೆಲ್ಲರೂ ಕೂಡ ಆಶಿಸ್ತೇವೆ. ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬಂದಿದ್ದಾರಾ? ಬಂದಿಲ್ಲ. ನಮ್ಮ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ, ಸಾಲಿಯಾನ್ರವರು, ಅವರು ಕೂಡ ಉಪಸ್ಥಿತರಿದ್ದಾರೆ. ಮತ್ತು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ದಯಾನಂದ ಅವರವರು, ಜಯಾನಂದ್ ಗೌಡ್ರು ಅವರು ಕೂಡ ಬಂದಿರೋದು ಸಂತೋಷ. ಅವ್ರದ್ದೇ ಒಂದು ರೀತಿ ಅಧ್ಯಕ್ಷತೆ ಅಂತ ಹೇಳ್ಬೋದು, ಯಾಕಂದರೆ ಇದು ನಿಮ್ಮ ವ್ಯಾಪ್ತಿಯಲ್ಲಿ ಆಗ್ತಾ ಇರತಕ್ಕಂಥ ಕಾರ್ಯಕ್ರಮ. ಹಾಗೂ ಎಲ್ಲ ಉಪಾಧ್ಯಕ್ಷರೇ ಮತ್ತು ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರುಗಳೇ, ಬಂದಿರತಕ್ಕಂಥ ಎಲ್ಲ ಇಲಾಖೆಯ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಹಾಗೂ ಎಲ್ಲ ಆಗಮಿಸಿರುವ ಹಿರಿಯರೇ, ಗಣ್ಯರೇ, ಸಹೋದರ ಸಹೋದರಿಯರೇ ಮತ್ತು ನಮ್ಮ ಮಾಧ್ಯಮ ಮಿತ್ರರೇ, ಇವತ್ತು ಇಲ್ಲಿ ಈಗಾಗಲೇ ನಮ್ಮ ಮಂಜುನಾಥ್ ಭಂಡಾರಿ ಅವರು ಹೇಳಿದಾಗೆ ಈ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಏನು ಹಿಂದಿನ ನಮ್ಮ ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಅಂದರೆ 5 ರೂಪಾಯಿಗೆ ತಿಂಡಿಯನ್ನು 10 ರೂಪಾಯಿಗೆ ಊಟವನ್ನು ಕೊಡುವಂಥ ಒಂದು ಯೋಜನೆಯನ್ನು ಅವತ್ತು ಪ್ರಾರಂಭ ಮಾಡಿದ್ದು. ಯಾವುದೇ ಒಬ್ಬ ವ್ಯಕ್ತಿ ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಆವಾಗ ಅನ್ನಭಾಗ್ಯ ಯೋಜನೆಯನ್ನು ನಾವು ಅದನ್ನು ವಿಸ್ತರಿಸಿ ಆವಾಗ ದೊಡ್ಡ ಮಟ್ಟದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರೇ. ಇವತ್ತು ಅದ ನಂತರ ಇಂದಿರಾ ಕ್ಯಾಂಟೀನನ್ನು ಕೂಡ ಅವರ ಕಾಲದಲ್ಲೇ ಶುರು ಆಯಿತು. ಮತ್ತು ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಕರ್ನಾಟಕ ಹಸಿವು ಮುಕ್ತ ಕರ್ನಾಟಕ ಆಗಬೇಕು, ಯಾರು ಕೂಡ ಹಸುವಿನಿಂದ ನರಳಬಾರ್ದು ಅಂತ ಒಂದು ಮಹತ್ವದ ಒಂದು ಚಿಂತನೆ. ಇದು ಬಡ ಜನರ ಪರವಾಗಿ ಕಾಳಜಿ ಕಳಕಳಿ ಇದ್ದಾಗ ಮಾತ್ರ ಇಂಥ ಯೋಜನೆಗಳು ಮಾಡೋದಕ್ಕೆ ನಮಗೆ ಮನಸ್ಸು ಬರ್ತದೆ. ಮತ್ತು ಈ ಥರ ದೊಡ್ಡ ಯೋಜನೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ, ಯಾಕಂದರೆ ಇದು ಹಣಕಾಸಿನ ವ್ಯವಸ್ಥೆ ಬೇಕಾಗ್ತದೆ, ಭಾಳಷ್ಟು ಖರ್ಚು ಮಾಡತಕ್ಕಂಥದ್ದು ಆಗ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಇವತ್ತಿನ ದಿವಸ ಮಾಡಿ ಮತ್ತೊಮ್ಮೆ ಈ ಅವಧಿಯಲ್ಲೂ ಕೂಡ ಎಲ್ಲೆಲ್ಲಿ ಅದನ್ನು ವಿಸ್ತರಿಸ್ತಕ್ಕಂಥದ್ದಿದೆ ಅಲ್ಲೆಲ್ಲ ಕೂಡ ಈ ಇಂದಿರಾ ಕ್ಯಾಂಟೀನ್ಗಳನ್ನು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಮಾಡ್ತಕ್ಕಂಥದ್ದು. ಯಾಕಂದರೆ ಅಲ್ಲಿ ಕಾರ್ಮಿಕ ವರ್ಗ ಹೆಚ್ಚಾಗಿರ್ತಾರೆ, ಆಟೋ ಡ್ರೈವರ್ಗಳು, ಬೇರೆ ಬೇರೆ ಅನೇಕ ಜನ ಊರಿಗೆ ಬೇರೆ ಊರಿಂದ ಆ ಊರಿಗೆ ಬರುವಂಥದ್ದು ಹೋಗುವಂಥದ್ದು ಎಲ್ಲ ಇರ್ತದೆ. ಅದರಿಂದ ಈಗ ಮೆನ್ಯೂವನ್ನು ನಾನು ಪೂರ್ತಿಯಾಗಿ ನೋಡೋಕ್ಕಾಗಲಿಲ್ಲ, ಆದರೆ ಪ್ರತಿ ದಿವಸ ಒಂದೊಂದು ರೀತಿಯ ಮೆನ್ಯೂಗಳನ್ನು ಕೂಡ ಈಗ ಹಾಕಿ ಒಂದೇ ಥರ ಆಹಾರ ಅಂತ ಏನು ಇರೋದಿಲ್ಲ, ದಿವಸ ಅದು ಬದಲಾವಣೆ ಆಗುವಂಥದ್ದು ಕೂಡ ಇವತ್ತಿನ ದಿವಸ ಮಾಡಿ ಬಹುಶಃ ಅತ್ಯಂತ ಒಂದು ಜನ ಸ್ನೇಹಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಇಂದಿರಾ ಕ್ಯಾಂಟೀನ್. ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ಒಂದು ಉಕ್ಕಿನ ಮಹಿಳೆ ಮತ್ತು ಈ ದೇಶದಲ್ಲಿ ಬಡವ ಜನರಿಗೆ ಪರವಾಗಿ ಯೋಜನೆಗಳು ಕೊಟ್ಟಿರ್ತಕ್ಕಂಥ ಧೀಮಂತ ಮಹಿಳೆ. ಅವರ ನಾಯಕತ್ವವನ್ನು ಇವತ್ತು ಎಲ್ಲರೂ ಸ್ಮರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಆದಂಥ ಪೆನ್ಷನ್ ಯೋಜನೆ ಇರ್ಬೋದು, ಮತ್ತು ರೇಷನ್ ಕೊಡುವಂಥ ಯೋಜನೆ ಇರ್ಬೋದು, ಬಡವರಿಗೆ ಮನೆಗಳು ಕಟ್ಟುವಂಥ ಯೋಜನೆ ಇರ್ಬೋದು, ಈ ರೀತಿಯಾಗಿ ಸಾಮಾನ್ಯ ಜನರಿಗೋಸ್ಕರ ಸರ್ಕಾರಗಳಿದೆ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಇಂದಿರಾ ಗಾಂಧಿಯವರು. ಸೊ ಅವರ ಹೆಸರಿನಲ್ಲಿ ಮಾಡಬೇಕು ಅಂತ ಈ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿದೆ. ನನಗೇನು ಕೆಲವು ಮಾಹಿತಿ ತಿಳಿದು ಬಂದಿದೆ ಅಂತ ಹೇಳಿದ್ರೆ, ಇದನ್ನು ಈಗ ಯಾರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅವರಷ್ಟು ಸರಿ ಇಲ್ಲ ಅಂತ ನನಗೆ ಮಾಹಿತಿ ಬಂದಿದೆ. ಮೂಡುಬಿದ್ರಿಯಲ್ಲೂ ಕೂಡ ಮತ್ತು ಇಲ್ಲಿದ್ದು ಕೂಡ ಅದೇ ಥರ ಇದೆ ಅಂತ ಮಾಹಿತಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ನಾನು ಅದನ್ನು ಕೂಡಲೇ ನಮ್ಮ ಅಧಿಕಾರಿಗಳ ಹತ್ರ ಮಾತನಾಡ್ತೀನಿ, ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡ್ತೀನಿ. ಇದರ ಯಾರ ಕಾಂಟ್ರಾಕ್ಟರ್ ತೊಗೊಂಡಿದ್ದಾರೆ ನಾನು ಸರಿ ಇಲ್ಲ ಅಂತ ಹೇಳಿದ್ದಾರೆ, ಆ ಸರಿ ಇಲ್ಲದೆ ಹೋದರೆ ಅವ್ರನ್ನ ತೆಗೆದಾಕಿ ಇನ್ನೊಬ್ಬರನ್ನ ತರ್ತಕ್ಕಂಥ. ಯಾಕಂದರೆ ನಾವು ಉದ್ಘಾಟನೆ ಮಾಡಿ ಹೋಗಿ ನಾಳೆಯಲ್ಲಿ ಸರಿಯಾದ ಸರಬರಾಜು ಆಗದೆ ಹೋದರೆ ಆಮೇಲೆ ಜನ ಕೆಟ್ಟ ಹೆಸರು ನಮಗೆ ಬರುವಂಥದ್ದು. ಇದು ಆಗಬಾರ್ದು. ಇದಕ್ಕೆ ಏನಾದರೂ ಆ ಥರ ಸಮಸ್ಯೆ ಇದ್ದರೆ ಅದನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸ್ತಕ್ಕಂಥದ್ದು ಕೂಡ ನಾನು ಖಂಡಿತವಾಗಿ ಗಮನ ಕೊಡ್ತೀನಿ. ಸೊ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಇವತ್ತು ನೋಡಿ. ಮೊನ್ನೆ ಈಗ ಅನ್ನಭಾಗ್ಯ ಯೋಜನೆ ಹೊಸ ಒಂದು ರೀತಿಯಾಗಿ ಮುಂದೆ ನಾವು ತೊಗೊಂಬರ್ತಾಯಿದ್ವಿ. ನಾವು ಹಿಂದೆ 5 kg ಅಕ್ಕಿಯನ್ನು ಕೊಟ್ಟು 5 kgಗೆ ದುಡ್ಡನ್ನು ಕೊಡ್ತಾಯಿದ್ದು ಆ ಒಂದು ಕುಟುಂಬಕ್ಕೆ, ಮತ್ತು 10 kgನ ಕೊಡೋಕ್ಕೆ ಶುರು ಮಾಡಿದ್ರು. ಆದರೆ ಈಗ ನಾವು ಏನು ಬದಲಾವಣೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಮೊನ್ನೆ ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿದೆ. 5 kg ಅಕ್ಕಿ ತಲಾ ಒಬ್ಬರಿಗೆ 5 kg ಅಂತ ಮಾಡಿ, ಇನ್ನು ಉಳಿದಿರೋ 5 kg ಬದಲು ನಾವು ಅವರಿಗೆ 1 kg ಬೇಳೆ,
1 ಕೆ ಜಿ ಸಕ್ಕರೆ, 1 ಕೆ ಜಿ ತಾಳೆ ಎಣ್ಣೆ, 1 ಕೆ ಜಿ ಉಪ್ಪು ಮತ್ತು ಇನ್ನೊಂದು 1 ಕೆ ಜಿ ಇದೆ. ಒಟ್ಟು 5 ಕೆ ಜಿ ಹೆಸರುಬೇಳೆ. ಸೊ ಇದನ್ನು ಪ್ರತಿ ಕುಟುಂಬಕ್ಕೆ ಅವರ ಒಂದು ಇಬ್ಬರೇ ಇದ್ದರೆ ಅರ್ಧ ಕೆ ಜಿ, 3ರಿಂದ 5 ಜನ ಇದ್ದರೆ 1 ಕೆ ಜಿ. ದೀಪಾವಳಿಗಲ್ಲ, ಶಾಶ್ವತ ದೀಪಾವಳಿಗಂತ ಅಲ್ಲ, ದೀಪಾವಳಿ ಬರುವಾಗ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಮತಾ ಗಟ್ಟಿಯವರು. ದೀಪಾವಳಿಗೋಸ್ಕರ ಮಾಡ್ತಾ ಇಲ್ಲ. ನಾವೇನಂತ ಹೇಳಿದ್ರೆ ಅದೇ 10 ಕೆ ಜಿ ಒಬ್ಬರು ಕೊಡೋದಕ್ಕಿಂತ ಅದನ್ನು ಈಗ 5 ಜನ ಇದ್ದರೆ 50 ಕೆ ಜಿ ಆಯಿತು. ಅಷ್ಟು ಅಗತ್ಯ ಇಲ್ಲ ಅಂತಲೂ ಕೂಡ ಪರಿಗಣಿಸಿ ಈಗ ಅದೇ ದುಡ್ಡಲ್ಲಿ ನಾವು ಈ ಥರದ ಒಂದು ಕೊಟ್ಟರೆ ಆ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ ಅಂತ ಮೊನ್ನೆ ಕ್ಯಾಬಿನೆಟಿನ ತೀರ್ಮಾನ ಆಗಿದೆ. ಅದು ಇನ್ನು ಟೆಂಡರ್ ಎಲ್ಲ ಆಗಿ ಬಹುಶಃ 1-2 ತಿಂಗಳು ಆಗ್ಬೋದು ಅನುಷ್ಠಾನಕ್ಕೆ ಬರೋದಕ್ಕೆ. ಆದರೆ ಇದು ಅತ್ಯಂತ ಮಹತ್ತರ ಯೋಜನೆ. ಸೊ ಈ ಥರ ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬೇಕು, ಸಾವಿರಾರು ಕೋಟಿ ರೂಪಾಯಿ. ಇದೇನು ಸಣ್ಣ ಯೋಜನೆ ಅಲ್ಲ. ಈಗ ನೋಡಿ ಗ್ಯಾರಂಟಿದು ಇಲ್ಲಿ ನಾನು ಬೆಳ್ತಂಗಡಿದು ಓದೋದಕ್ಕೆ ಬಯಸ್ತೇನೆ. ಬೆಳ್ತಂಗಡಿಯ ಗೃಹ ಜ್ಯೋತಿ ಯೋಜನೆಯಲ್ಲಿ 71,897 ಫಲಾನುಭವಿಗಳಿದ್ದಾರೆ. ಇವರಿಗೆ ಉಚಿತ ಕರೆಂಟು 71,897 ಮನೆಗಳಿಗೆ ಉಚಿತ ಕರೆಂಟ್ ಹೋಗ್ತಾ ಇದೆ, ಫ್ರೀ ಕರೆಂಟು. ಪ್ರತಿ ನಾವು ಇದಕ್ಕೆ ಇದುವರೆಗೂ ಪಾವತಿ ಆಗ್ತಾ ಇರ್ತಕ್ಕಂಥದ್ದು ಈಗ ಸುಮಾರು 96 ಕೋಟಿ ರೂಪಾಯಿಯಷ್ಟು ಬಿಲ್ಲನ್ನು ನಮ್ಮ ಜನರು ಆ ದುಡ್ಡನ್ನು ಕಟ್ಟಿಲ್ಲ. ಅಂದರೆ ಅಷ್ಟು 96 ಕೋಟಿ ರೂಪಾಯಿ ಹಣ ಇಲ್ಲಿಯ ಜನರಿಗೆ ಉಳಿತಾಯ ಆಗಿದೆ. ಅದು ಬೇರೆದೇ ಖರ್ಚು ಮಾಡಿಕೊಂಡಿದ್ದಾರೆ ನಮ್ಮ ಯೋಜನೆಯಿಂದ. ಅನ್ನಭಾಗ್ಯ ಯೋಜನೆಯಲ್ಲಿ ಇದುವರೆಗೂ ನಾವು ಏನು ಇದನ್ನು ಮಾಡಿದ್ದೀವಿ, ಸುಮಾರು ಇದರಲ್ಲಿ 55 ಕೋಟಿ ರೂಪಾಯಿ, 55,49,00,000ವರೆಗೂ ಈವರೆಗೆ ನಾವು ಅವರ ಬ್ಯಾಂಕ್ ಅಕೌಂಟ್ಗೆ ಮೊತ್ತವನ್ನು ಹಾಕಿರ್ತಕ್ಕಂಥದ್ದು. ಇಷ್ಟು ಹಣ ನಾವೇನು ಅವಾಗ ದುಡ್ಡನ್ನು ಕೊಡ್ತಾಯಿದ್ದೋ ಈ ಮೊತ್ತವನ್ನು ಅವ್ರ ಬ್ಯಾಂಕ್ ಅಕೌಂಟ್ಗೆ ಹಾಕಿರ್ತಕ್ಕಂಥ ದುಡ್ಡು. ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಒಟ್ಟು ಈ ಒಂದು ಬೆಳ್ತಂಗಡಿಯಲ್ಲಿ ಪ್ರಯಾಣಿಸಿದ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ, ಎಷ್ಟು ಪ್ರಯಾಣ ಮಾಡಿದ್ದಾರೆ ಅದು ಒಬ್ಬರಂತ ಹೇಳೋಕ್ಕಾಗ, ಒಂದೇ ಸಲ ಒಬ್ಬೊಬ್ಬರು 10 ಸಲ ಪ್ರಯಾಣ ಮಾಡಿರ್ಬೋದು. ಇದುವರೆಗೂ ಅಷ್ಟು ಟ್ರಿಪ್ಗಳು ಎಷ್ಟಾಗಿದೆ ಅಂತ ಹೇಳಿದ್ರೆ 1,62,00,000 ಟ್ರಿಪ್ಗಳು ಮಹಿಳೆಯರು ಮಾಡಿದ್ದಾರೆ, ಅಂದರೆ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಡಿ, ಇದುವರೆಗೆ ಸಂದಾಯ ಆಗಿರುವಂಥ ಅವರ ಬ್ಯಾಂಕ್ ಅಕೌಂಟ್ಗೆ ಹಣ 227 ಕೋಟಿ ಇಲ್ಲ ಅಲ್ವಾ, 227 ಕೋಟಿ ರೂಪಾಯಿ ಹಣ ಏನು ಸರ್ಕಾರದಿಂದ ನೇರವಾಗಿ ನಿಮ್ಮ ಅಕೌಂಟ್ಗೆ ಹೋಗಿದೆ. ಆಮೇಲೆ ಯುವ ನಿಧಿ ಯೋಜನೆಯಲ್ಲಿ ಸುಮಾರು ಒಟ್ಟು 883 ಯುವಕರು ಏನು ಯುವ ನಿಧಿ ಯೋಜನೆಯಲ್ಲಿ ಬರುವಂಥ 1,500 ರೂಪಾಯಿ ಮತ್ತು 3,000 ರೂಪಾಯಿ ಅವರಿಗೆ ಕೆಲಸ ಸಿಗದೇ ಇರ್ತದ ಸಂದರ್ಭದಲ್ಲಿ ಪ್ರತಿ ಮಾಸ ಕೊಡುವಂಥದ್ದಿದೆ. ಅದರಲ್ಲಿ 883 ಜನ ಈ ಹಣವನ್ನು ಪಡ್ಕೊಂಡಿದ್ದಾರೆ. ಸುಮಾರು 2,14,00,000 ರೂಪಾಯಿ ಅವರಿಗೆ ಸಂದಾಯ ಆಗಿದೆ. ಅದು ಎಷ್ಟಾಯ್ತು ನೋಡಿ, ಬರ್ತದಮ್ಮ ಈಗ ಯಾರ್ಯಾರಿಗೆ ಏನೇನು ಬರಬೇಕು ಇದ್ರ ಪ್ರಕಾರ, ರೇಷನ್ ಕಾರ್ಡ್ ಪ್ರಕಾರ, ಅವರ ಇದ್ರ ಪ್ರಕಾರ. ಈಗ ನಿಮ್ಮ ಮನೆ ಕರೆಂಟ್ ಫ್ರೀ ಆಗಿದ್ರೆ ನಿಮಗೆ ಬಂದಂಗೆ ತಾನೆ. ಆಯಿತು, ನೋಡೋಣ, ಅದೆಲ್ಲ ಇರ್ತದೆ, ಸಣ್ಣ ಪುಟ್ಟದ್ದು ಇರ್ತದೆ. ಆದರೆ ಇಷ್ಟು ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಇದು ಸಾಮಾನ್ಯದ ಕೆಲಸನ? ಒಂದು ಸರ್ಕಾರ ಘೋಷಣೆ ಮಾಡೋದಕ್ಕೆ ಸುಲಭ. ಅದು ಇದುವರೆಗೂ ಪ್ರತಿ ವರ್ಷ ನಾವು 60,000 ಕೋಟಿ ರೂಪಾಯಿಯಷ್ಟು ನಮ್ಮ ಜನರಿಗೆ ಏನು ಸರ್ಕಾರದ ಹಣ ಇದೆ, ಸರ್ಕಾರದ ಹಣ ಅಂತ ಹೇಳಿದ್ರೆ ಅದು ನಿಮ್ಮ ಹಣನೇ, ನಮ್ಮ ಹಣ ಏನಲ್ಲ, ಅದು ನಿಮ್ಮ ಹಣವನ್ನು ನಿಮಗೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಂದರೆ ಈಗ ಸರ್ಕಾರ ಆದಾಯ ಬರುವಂಥದ್ದು ದೊಡ್ಡ ದೊಡ್ಡ ಜನ, ಶ್ರೀಮಂತರು, ಇನ್ಕಮ್ ಟ್ಯಾಕ್ಸು, ಬೇರೆ ಟ್ಯಾಕ್ಸಿಂದೆಲ್ಲ ಬರ್ತದೆ. ಅದು ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು. ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಕಾರ್ಯಕ್ರಮದಿಂದ ಅವರಿಗೆ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಬೆಳವಣಿಗೆ ಇವತ್ತು ನಮ್ಮ ಮಹಿಳೆಯರಿಗೆ ಆಗ್ತಾ ಇದೆ. ಈಗ ಮೊದಲು ಹೇಳಿದಾಗೆ ಪ್ರತಿ ಮಹಿಳೆಯರಿಗೆ ಅದು ಪ್ರೈವೇಟ್ ಕಂಪನಿ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಕೆಲಸನೇ ಇರ್ಬೋದು, ಆ ಮಹಿಳೆಯರಿಗೆ ಆ ಋತುವಿನ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೆ 1 ದಿವಸದ
ಪೇಯ್ಡ್ ಲೀವ್, ಅಂದರೆ ಸಂಬಳ ಸಹಿತ ರಜವನ್ನು ಕೊಡ್ತಕ್ಕಂಥದ್ದು ಇದು ಮಾಡಿದ್ದೀವಿ. ಅಂದರೆ ಎಲ್ಲ ಯೋಜನೆಗಳು, ಬಿಸಿ ಊಟದ ಕಾರ್ಯಕ್ರಮ ಏನು ಪ್ರಾರಂಭ, ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ನಮ್ಮ ಕಾಲದಲ್ಲಿ ಕ್ಷೀರಭಾಗ್ಯ, ಮಕ್ಕಳಿಗೆ ಹಾಲು ಕೊಡುವಂಥ ಕಾರ್ಯಕ್ರಮ, ಮತ್ತು ಮಕ್ಕಳಿಗೆ ಶಾಲೆಗಳಲ್ಲಿ ಮೊಟ್ಟೆ ಕೊಡುವಂಥ ಕಾರ್ಯಕ್ರಮ ಇವತ್ತೇನಿದೆ ಅದನ್ನು ವಿಸ್ತರಿಸಿ ಈಗ ಇನ್ನೂ ಪ್ರತಿ ದಿವಸ ಕೊಡಬೇಕು ಅಂತ ಏನು ಮಾಡಿದ್ದಾರೆ. ಎಲ್ಲ ನೋಡಿ, ಮನುಷ್ಯನಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಅವರಿಗೆ ಒಂದು ಯಾವುದೇ ಕಷ್ಟ ಇದ್ದರೂ ಕೂಡ ನಿಮ್ಮ ಜೊತೆಲಿ ನಾವು ಇದ್ದೇವೆ ಅಂತ ಒಂದು ಆತ್ಮಸ್ಥೈರ್ಯ ತುಂಬಿದಾಗ ಆ ಸಮಾಜ ಬದಲಾವಣೆ ಆಗುತ್ತೆ. ಇವತ್ತು ದೇಶದಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಮೊನ್ನೆ ಕೇಂದ್ರ ಸರ್ಕಾರನೇ ಹೇಳ್ತಾ ಇದೆ, ಈ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ಕರ್ನಾಟಕ ಇವತ್ತು ನಂಬರ್ 1 ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜನರ ಜೇಬಿಗೆ ದುಡ್ಡು ಹೋಗ್ತಾ ಇದೆ. ಅವ್ರು ಈ ದುಡ್ಡನ್ನು ತೊಗೊಂಡು ಅವ್ರೇನು ಬ್ಯಾಂಕ್ಗಳಲ್ಲಿ ಹಾಕ್ತಾ ಇಲ್ಲ ಈ ದುಡ್ಡು, ಮತ್ತೆ ಇದನ್ನೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಅವರ ಮನೆಗಳಿಗೋಸ್ಕರ, ಅವ್ರ ಮಕ್ಕಳಿಗೋಸ್ಕರ, ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಒಂದು ಊಟದ ವ್ಯವಸ್ಥೆಗೋಸ್ಕರ, ಔಷಧಿಗಳಿಗೋಸ್ಕರ ಈ ದುಡ್ಡು ಖರ್ಚಾಗ್ತಾ ಇದೆ. ಅದರಿಂದ ಕರ್ನಾಟಕದ ಬಗ್ಗೆ ಏನೇನೋ ಟೀಕೆ ಮಾಡ್ತಾರೆ. ಅದೇ ಕರ್ನಾಟಕ ಇವತ್ತು ದೇಶದಲ್ಲಿ GDP ಪರ್ ಕ್ಯಾಪಿಟಾದಲ್ಲಿ ನಾವು ನಂಬರ್ 1, GSTಯಲ್ಲಿ ನಂಬರ್ 2, FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಾವು ನಂಬರ್ 1. ಈ ಥರದ ಒಂದು ಸಾಧನೆ ಕರ್ನಾಟಕ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಏನು ರಾಜ್ಯ ಸರ್ಕಾರ ದಿವಾಳಿ ಆಗಿದೆಯಾ? ಮತ್ತು ನಮ್ಮ ಯೋಜನೆಗಳ ಬಗ್ಗೆ ಕೆಲವರೆಲ್ಲ ಹಿಂದೂ ವಿರೋಧಿ ಅಂತ ಎಲ್ಲ ಬಿಂಬಿಸ್ತಾರೆ. ಈ ಎಲ್ಲ ಯೋಜನೆಗಳು ಎಲ್ರಿಗೂ ಸಿಗ್ತಾ ಇಲ್ವಾ? ಯಾರಿಗಾದರೂ ಭೇದ ಭಾವ ಮಾಡಿದ್ದೀವಾ? ಯಾರಿಗೂ ಮಾಡಿಲ್ಲ. ನಾವು ಎಲ್ಲರ ಪರ, ಜನರ ಪರ, ಸಾಮಾನ್ಯ ವರ್ಗದ ಜನರ ಪರ ಇದ್ದೇವೆ. ಯಾರ ವಿರೋಧನೂ ಕೂಡ ಇಲ್ಲ. ನಮಗೇನಂತ ಹೇಳಿದ್ರೆ ಶಾಂತಿ ಸಾಮರಸ್ಯ ಬೇಕು. ಎಲ್ಲ ಕಡೆ ಜನ ನೆಮ್ಮದಿಯಿಂದ ಬಾಳಬೇಕು. ಸಮಸ್ಯೆಗಳು ಇದ್ದೇ ಇರ್ತದೆ. ಒಂದು ಮನೆಯಲ್ಲಿ ಸಮಸ್ಯೆ ಇರೋದಿಲ್ವಾ? ಅಣ್ಣ ತಮ್ಮಂದ್ರ ಮಧ್ಯೆ ಸಮಸ್ಯೆ ಇರ್ತದೆ. ಅದೆಲ್ಲ ಇದ್ದಾಗ ಬಗೆಹರಿಸ್ಕೊಳ್ತಕ್ಕಂಥದ್ದು ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ಭಾವನಾತ್ಮಕ ವಿಚಾರ ಒಳಗಾಗ್ದೇ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಸರ್ಕಾರ ಅಂತ ಹೇಳಿದಾಗ ಕೇವಲ ಕಾರ್ಯಕ್ರಮ ಮಾಡೋದು ಒಂದೇ ಅಲ್ಲ, ಸಮಾಜದ ನಿರ್ಮಾಣ, ಸಮಾಜವನ್ನು ಒಂದು ಸಹಿಯ ದಾರಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ, ಒಂದು ಸಹೋದರತ್ವವನ್ನು ಬೆಳೆಸೋದಕ್ಕೆ, ಪ್ರೀತಿ ವಿಶ್ವಾಸ ಬೆಳೆಸೋದಕ್ಕೆ ಎಲ್ಲಕ್ಕೂ ಕೂಡ ಪೂರಕವಾಗಬೇಕು ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು. ಜನರನ್ನು ಬೇರ್ಪಡಿಸುವಂಥ ಕೆಲಸ ಸರ್ಕಾರಗಳು ಮಾಡೋಕ್ಕೆ ಹೋಗಬಾರ್ದು, ರಾಜಕೀಯ ಪಕ್ಷಗಳು ಮಾಡೋಕ್ಕೆ ಹೋಗಬಾರ್ದು. ಅದು ನಮ್ಮ ಜವಾಬ್ದಾರಿ. ಅದರಿಂದಲೇ ನಿಜವಾದಂಥ ಅಭಿವೃದ್ಧಿ ಆಗೋದು. ಆವಾಗ ನಾವು ಇನ್ನೂ ಶಕ್ತಿಶಾಲಿ ಆಗ್ತೀವಿ. ನಾವು ಒಗ್ಗಟ್ಟಾಗಿದ್ದರೆ ನಾವು ಇನ್ನೂ ನಮ್ಮ ಶಕ್ತಿ ವೃದ್ಧಿ ಆಗ್ತದೆ. ನಮ್ಮಲ್ಲೇ ವ್ಯತ್ಯಾಸಗಳಿದ್ದರೆ ಆವಾಗ ನಮ್ಮ ಶಕ್ತಿ ಕುಂಠಿತ ಆಗ್ತದೆ. ಅದರಿಂದ ನಮ್ಮಲ್ಲಿ ಏನೇ ಇರಲಿ, ಯಾವುದೇ ಸರ್ಕಾರ ಬರಲಿ, ಇವತ್ತು ನಾವಿರ್ತೀವಿ, ನಾಳೆ BJP ಅವ್ರು ಬರ್ತಾರೆ, ನಾಳೆ ಇನ್ನೊಂದು ಪಕ್ಷ ಬರ್ಬೋದು, ಯಾರೇ ಬರ್ಬೋದು. ಆದರೆ ನಮ್ಮಲ್ಲಿ ಆ ಒಂದು ಸಮಾಜವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಲ್ವಾ? ಅದಕ್ಕೆ ನಾವು ಪೂರಕವಾಗಬೇಕು. ಇವತ್ತು ಜಾತ್ಯತೀತ ವ್ಯವಸ್ಥೆ ಇದಕ್ಕೆ ತರಬೇಕಾದ್ರೆ ಅದು ಅಷ್ಟು ಸುಲಭ ಏನಲ್ಲ, ನಮ್ಮಲ್ಲಿ ಬಂದುಬಿಟ್ಟಿದೆ. ಅದು ಪ್ರಯತ್ನ ಮಾಡಬೇಕು. ಅಂತರ್ಜಾತಿ ವಿವಾಹಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಅಂತರ್ಧರ್ಮೀಯ ಮದುವೆಗಳಾದರೂ ಕೂಡ ನಾವು ಅದಕ್ಕೆ ನಿರಾಕರಣೆ ಮಾಡಬಾರ್ದು. ಹಿಂದೂ ಮುಸ್ಲಿಂ ಮದುವೆ ಆದರೆ ಅದೇನು ದೊಡ್ಡ ತಪ್ಪೇನಲ್ಲ, ಮುಸ್ಲಿಂ ಕ್ರಿಶ್ಚಿಯನ್ ಮದುವೆ ಆದರೆ ಅದೇನು ದೊಡ್ಡ ತಪ್ಪೇನಲ್ಲ. ಆದರೆ ಅದು ಒಳ್ಳೆಯ ದೃಷ್ಟಿಯಿಂದನೇ ಆಗಬೇಕು. ಅಂದರೆ ಸಮಾಜದಲ್ಲಿ ಹಿತಕರವಾದಂಥ ವ್ಯವಸ್ಥೆಗಳ ನಿರ್ಮಾಣ ಮಾಡೋಣ, ನಾವೆಲ್ಲ ಸೇರೋಣ. ಇವತ್ತು ಹರೀಶ್ ಪೂಂಜಾ ಅವರಿದ್ದಾರೆ, ನಾನಿದ್ದೀನಿ, ಹರೀಶ್ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ನಾವೆಲ್ಲ ಸೇರಿ ಇವತ್ತು ಅಭಿವೃದ್ಧಿಯನ್ನು ಮಾಡೋಣ, ಕೆಲಸ ಕಾರ್ಯಗಳು ಮಾಡೋಣ. ಮತ್ತು ಯಾವುದೇ ವಿಷಯ ಬಂದಾಗ ಅದನ್ನು ಸರಿಯಾದ ರೀತಿಯಾಗಿ ನಿರ್ವಹಣೆ ಮಾಡ್ಕೊಂಡು ಪಕ್ಷಪಾತವಿಲ್ಲದೆ ನ್ಯಾಯದ ಪರ ಇದ್ದರೆ, ಸತ್ಯದ ಪರ ಇದ್ದರೆ ಏನು ಸಮಸ್ಯೆ ಇಲ್ಲ. ನಾವೇನಾದರೂ ಎಲ್ಲರೂ ತಪ್ಪು ಮಾಡ್ತೀನಿ, ನಾನು ತಪ್ಪು ಮಾಡ್ತೀನಿ, ತಪ್ಪು ಇಲ್ಲದೆ ಇರುವಂಥ ವ್ಯಕ್ತಿನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಆದರೆ ನಮ್ಮ ದೃಷ್ಟಿಕೋನ ಯಾವಾಗಲೂ ನಾವೇನು ಮಾಡ್ತಾಯಿದ್ದೀವಿ, ಅವಾಗ ಸಚಿವನಾಗಿ ನಾನು ನ್ಯಾಯದ ಪರ ಇರಬೇಕು, ಸತ್ಯದ ಪರ ಇರಬೇಕು. ನಾವು ನಮ್ಮವ್ರು ತಪ್ಪು ಮಾಡಿದ್ರು ಕೂಡ ತಪ್ಪೇ, ಇನ್ನೊಬ್ಬರು ತಪ್ಪು ಮಾಡಿದ್ರು ಕೂಡ ತಪ್ಪೇ. ನಮ್ಮವ್ರು ಸರಿ ಮಾಡಿದ್ರೆ ಸರಿ, ಇನ್ನೊಬ್ಬರು ಮಾಡಿದ್ರೆ ಸರಿ. ಅದನ್ನು ಒಪ್ಕೊಳ್ತಕ್ಕಂಥದ್ದು ಇರಬೇಕು. ಆ ವಿಶಾಲವಾದಂಥ ಚಿಂತನೆ ಇಟ್ಕೊಂಡು ಹೋದರೆ ಯಾವ ಸಮಸ್ಯೆನೂ ಕೂಡ ಬರೋದಿಲ್ಲ ಮತ್ತು ನಾವು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಇವತ್ತು ನಂಗೆ ಸಂತೋಷ ಆಗಿದೆ. ಇವತ್ತು ಬೆಳಗ್ಗೆಯಿಂದ ನಮ್ಮ ಸ್ಥಳೀಯ ಶಾಸಕರು ಹರೀಶ್ ಪೂಂಜಾ ಅವರು, ನಾವು ಎಲ್ಲ ಜೊತೆಯಲ್ಲಿ 2 ಹೊಸ ವಿದ್ಯಾರ್ಥಿ ನಿಲಯಗಳನ್ನು ಓಪನ್ ಮಾಡಿದ್ದೇವೆ. 2 ಹೊಸ ವಿದ್ಯಾರ್ಥಿ ನಿಲಯಗಳಿಗೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಇಂದಿರಾ ಕ್ಯಾಂಟೀನ್ ಮಾಡಿದ್ದೇವೆ.
ಮತ್ತು ಈ ಒಂದು ಪಟ್ಟಣ ಪಂಚಾಯತಿಗೆ ಮೈನಾರಿಟಿ ಗ್ರಾಂಟ್ಸ್ ಕೂಡ ಕೊಟ್ಟು ನಮ್ಮ ಸರ್ಕಾರದಿಂದ ಬಂದಿದೆ. ಸುಮಾರು 2-3 ಕೋಟಿ ರೂಪಾಯಿ ಬಂದಿದೆ. ಇಲ್ಲಿಯ ತಾಲೂಕು ಆಸ್ಪತ್ರೆಗೆ ನಾನು ಮೊನ್ನೆ ಒಂದು 50 ಲಕ್ಷ ರೂಪಾಯಿಯನ್ನು ರಿಪೇರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀವಿ. ಇನ್ನು ಬೇರೆ ಕೆಲಸಗಳು ಏನು ಶಾಸಕರು ಹೇಳ್ತಾರೆ, ಖಂಡಿತವಾಗಿಯೂ ಅದನ್ನು ನಮ್ಮ ಜನ ಹಿತದೃಷ್ಟಿಯಿಂದ ಪರಿಗಣಿಸಿ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಸರ್ಕಾರದಿಂದ ಕೊಡೋದಕ್ಕೆ ಖಂಡಿತವಾಗಿಯೂ ನಾವು ಮುಕ್ತವಾಗಿದ್ದೇವೆ. ಯಾವುದೇ ರೀತಿ ಅದರಲ್ಲಿ ಭೇದ ಭಾವನೂ ಇಲ್ಲ, ಯಾವುದೇ ರೀತಿಯ ಅದರಲ್ಲಿ ವ್ಯತ್ಯಾಸ ಇಟ್ಕೊಳ್ಳೋದಿಲ್ಲ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ, ಅವರು ಕೂಡ ಜನಪರವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪೂರಕವಾದ ಬೆಂಬಲ ಖಂಡಿತವಾಗಿಯೂ ಇರುತ್ತೆ ಅಂತ ನಾನು ಹರೀಶ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅಂತ ಹೇಳಿ, ಇವತ್ತು ಏನು CC ನಮ್ಮ 94CC 94C ಅಡಿಯಲ್ಲಿ ಹಕ್ಕುಪತ್ರಗಳು ಕೊಡುವಂಥದ್ದು ಕಾರ್ಯಕ್ರಮ, ಅದು ಮುಖ್ಯಮಂತ್ರಿಯವರೇ ಒಂದು 2-3 ತಿಂಗಳಿಂದ ಬಂದು ಸುಮಾರು 6,000 ಜನರಿಗೆ ಈ ಹಕ್ಕುಪತ್ರಗಳನ್ನು ನಾವು ಕೊಡುವಂಥ ಕಾರ್ಯಕ್ರಮ ಆಗಿತ್ತು. ಅಂದರೆ ಜನರಿಗೆ ಸರ್ಕಾರದ ಯೋಜನೆಗಳು ಮುಟ್ಟಬೇಕು, ಅದರಲ್ಲಿ ಗೊಂದಲಗಳು ಆಗದೇ ಇರತಕ್ಕಂಥ ಬಂದಾಗ ಸರಿಪಡಿಸಿ ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು. ಅದಕ್ಕೆ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಇಂದಿರಾ ಕ್ಯಾಂಟೀನ್ ಮುಖಾಂತರ ನಮ್ಮ ಜನರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸಿ ಇನ್ನೂ ಹೆಚ್ಚಿನ ಕೆಲಸಗಳ ಕಾರ್ಯ ಅವ್ರಿಗೆ ಒಂದು ನೆಮ್ಮದಿಯ ಬದುಕನ್ನು ಬಾಳ್ತಕ್ಕಂಥದ್ದು ಇದು ಕೂಡ ಪೂರಕವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಇದೀಗ ನೇರವಾಗಿ ಸಮಯದ ಅಭಾವ ಇರೋದ್ರಿಂದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಶುಭವನ್ನು ಕೋರಿದ್ದಾರೆ. ಆದ್ದರಿಂದ ಇದೀಗ ನೇರವಾಗಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಬೆಳ್ತಂಗಡಿ ತಾಲೂಕಿನ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಪಂಜರ್ ಅವರು ಅಧ್ಯಕ್ಷರ ಮಾತಾಡ್ತಾರೆ. ಆ ಬಳಿಕ ಎಲ್ಲರಿಗೂ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಇದೆ ಎಂಬುದನ್ನು ಹೇಳ್ತಾ ಇದೀಗ ಗೌರವಾನ್ವಿತ ಶಾಸಕರು ಈ ಸಮಾರಂಭದ ಅಧ್ಯಕ್ಷತೆಯಲ್ಲಿ ಸಮನ್ವಯ ಮಾತುಗಳು ಹಂಚಿಕೊಳ್ಬೇಕು ಎಂಬುದಾಗಿ ಸ್ನೇಹದಿಂದ ವಿನಂತಿಸ್ತಾ ಇದ್ದೇವೆ. ಇವತ್ತಿನ 94C ಮತ್ತು 94CC ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರವರೇ, ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಜಯನಂದ್ ಗೌಡ ಅವರೇ, ಅದೇ ರೀತಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಯೋಗ ಅಂತ ಹೇಳ್ತೇನೆ ದಿನೇಶ್ ಗುಂಡೂರಾವ್ ಮೊದಲ ಬಾರಿಗೆ ಮೆಸ್ಕಾಮಿಗೆ ಅಧ್ಯಕ್ಷರಾಗಿ ಬೆಳ್ತಂಗಡಿ ತಾಲೂಕಿನ ಹರೀಶ್ ಕುಮಾರ್ ಅವರನ್ನು ಮಾಡಿದ್ದೀರಿ. ಅದಕ್ಕೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಹರೀಶಣ್ಣನಂತವರು ಮೆಸ್ಕಾಮಿನ ಅಧ್ಯಕ್ಷರಾಗಿರೋದು ಈ ತಾಲೂಕಿನ ಜನ ಹೆಮ್ಮೆ ಪಡ್ತೇವೆ. ನಾವೆಲ್ಲವೂ ತಾಲೂಕಿಗೆ ಒಳ್ಳೆಯದಾಗ್ತದೆ ಅನ್ನುವಂಥ ನಿರೀಕ್ಷೆಯಿಂದ ಇಡೀ ತಾಲೂಕಿನ ಜನರ ಪರವಾಗಿ ನಾನು ಹರೀಶಣ್ಣನಿಗೆ ಅಭಿನಂದನೆಗಳನ್ನು ಈ ಕ್ಷೇತ್ರದ ಶಾಸಕನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ 3 ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಕಂದಿರಿದ್ದಾರೆ 3 ಜನ, ಮಮತಕ್ಕ, ಶಾಲೆಟ್ ಪಿಂಟವರೇ, ಲಾವಣ್ಯ ಬಳ್ಳಾಲ್ರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರಿ ಅಕ್ಕ ಮತ್ತು ಎಲ್ಲ ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಇವತ್ತು 94C ಮತ್ತು 94CC ಹಕ್ಕುಪತ್ರದ ವಿತರಣಾ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಈಗಾಗಲೇ 94Cಯ ಬಗ್ಗೆ ನಾನು ಕಳೆದ KDPಯ ಸಭೆಯಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಒಂದು ತಂದಿದ್ದೆ. ಇಡೀ ಜಿಲ್ಲೆಯಲ್ಲಿ 94Cಯ ಅರ್ಜಿಗಳ ವಿಲೇವಾರಿ ಎಷ್ಟು ಬಾಕಿ ಇದೆ ಎನ್ನುವಂಥದ್ದನ್ನು ಸಹ ಅವತ್ತು ನಿಮ್ಮ ಎದುರಿಗೆ ಎಲ್ಲ ತಹಶೀಲ್ದಾರ್ಗಳು ನಿಮ್ಮ ಗಮನಕ್ಕೆ ತಂದರು. ಪ್ರಾಯಶಃ ನಮ್ಮ ತಾಲೂಕಿನಲ್ಲಿ ಒಟ್ಟು ಇನ್ನು ವಿಲೇವಾರಿಗೆ ಬಾಕಿ ಇರತಕ್ಕಂಥ ಅರ್ಜಿಗಳ ಸಂಖ್ಯೆ ಕೇವಲ 703 ಅರ್ಜಿಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಬಾಕಿ ಇರ್ತಕ್ಕಂಥದ್ದು. ನಿಮ್ಮ ಹತ್ರ ನಂದು ವಿನಂತಿ ಇಷ್ಟೇ, ಇವತ್ತು ಈ 94C ಮತ್ತು 94CCಯ ಅರ್ಜಿಗಳ ವಿಲೇವಾರಿಯ ಸಂಖ್ಯೆ ಕಡಿಮೆ ಆದ ಹಾಗೆ ಅದಕ್ಕೆ ಡಿಮಾಂಡ್ಗಳು ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ಆ ಕಾರಣದಿಂದಾಗಿ ಜನರ ಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆಗಳು ಆಗಬಾರ್ದು, ಅವರು ದುಡ್ಡು ಖರ್ಚು ಮಾಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಸಚಿವರ ಹತ್ರ ನಾನು ಎಲ್ಲ ತಾಲೂಕಿನ ಮತ್ತು ಜಿಲ್ಲೆಯ ಜನರ ಪರವಾಗಿ ವಿನಂತಿ ಮಾಡ್ತೇನೆ. ನೆಕ್ಸ್ಟ್ KDPಯ ಒಳಗಡೆ ನಮ್ಮ 703 94C 94CC ಏನಿದೆ ಅದನ್ನು ವಿಲೇವಾರಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ತಾಲೂಕು ಆಡಳಿತಕ್ಕೆ ನೀವು ಸೂಚನೆಯನ್ನು ಕೊಡಬೇಕು ಎನ್ನುವಂಥ ವಿನಂತಿಯನ್ನು ನಾನು ಎಲ್ಲರ ಜನರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಇವತ್ತು 94C ಮತ್ತು 94CC ಮಾಡಿಕೊಡೋದೇ ಒಂದು ದಂಧೆ ಆಗಿದೆ. ಇವತ್ತು ಸಂಜೆ 5 ಗಂಟೆಗೆ ತಾಲೂಕು ಆಫೀಸಿಗೆ ಹೋದರೆ ದಲ್ಲಾಳಿಗಳ ಒಂದು ಬ್ರೋಕರ್ಗಳ ಒಂದು ಕೇಂದ್ರ ಆಗಿ ತಾಲೂಕು ಆಫೀಸ್ನಲ್ಲಿ ಇರ್ತಕ್ಕಂಥದ್ದು. ಆ ಬ್ರೋಕರ್ಗಳು ಇಲ್ಲದ ರೀತಿಯಲ್ಲಿ ಆಗಬೇಕಾದ್ರೆ
ಮೊದಲು 94C ಮತ್ತು 94CSC ಅನ್ನು ವಿತರಣೆ ಮಾಡಿ ಮುಗಿಸಿದರೆ ಆ ಎಲ್ಲದಕ್ಕೂ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ನಿಮ್ಮೆಲ್ಲ ಜನರ ಪರವಾಗಿ, ಬೆಳ್ತಂಗಡಿ ತಾಲೂಕಿನ ಜನರ ಪರವಾಗಿ ಸನ್ಮಾನ್ಯ ಸಚಿವರ ಹತ್ರ ವಿನಮ್ರಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಪ್ರಾಯಶಃ ಇವತ್ತು ಅರಣ್ಯಕ್ಕೆ NOCಗೆ ಹೋಗಿರ್ತಕ್ಕಂಥ ಪ್ರಕರಣಗಳು ಕೆಲವಷ್ಟೇ ಇರತಕ್ಕಂಥದ್ದು. ಅದನ್ನು ಸಹ ಆದಷ್ಟು ಬೇಗ ಸುಮಾರು 584 ಅರಣ್ಯಕ್ಕೆ ಒಪಿನಿಯನ್ಗೆ ಹೋಗಿರ್ತಕ್ಕಂಥದ್ದು. ಅದನ್ನು ಸಹ ಆದಷ್ಟು ಬೇಗ ವಿಲೇವಾರಿ ಆದರೆ ನಮ್ಮೆಲ್ಲ ತಾಲೂಕಿನಲ್ಲಿ 94C ಮತ್ತು 94CC ಪ್ರಕರಣಗಳಿಗೆ ಅಂತ್ಯ ಆಡಿದಾಗ ಆಗ್ತದೆ. ಏನು ಸರ್ಕಾರದ ಯೋಜನೆ ಇತ್ತು, ಎಲ್ಲ ಜನರಿಗೆ ನಿವೇಶನವನ್ನು ಕೊಡತಕ್ಕಂಥ ಒಂದು ಯೋಜನೆ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ತಲುಪಿಸಿದ ರೀತಿಯಲ್ಲಿ ಆಗ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಪ್ರಾಯಶಃ ಇವತ್ತು ನಮ್ಮ ತಾಲೂಕಿನ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಸಮಸ್ಯೆಗಳನ್ನು ನಿಮ್ಮ ಎದುರು ಹೇಳಬೇಕಾಗ್ತದೆ. ಒಂದು ಅಕ್ರಮ ಸಕ್ರಮದ ಅರ್ಜಿಯ ವಿಲೇವಾರಿಗೆ ಹೊಸ ನಿಯಮಾವಳಿಗಳನ್ನು ಕಂದಾಯ ಇಲಾಖೆಯ ಮೂಲಕ ತಂದಿರುವ ಕಾರಣಕ್ಕೋಸ್ಕರ ವಿಲೇವಾರಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆ್ಯಪನ್ನು ಇಂಟ್ರಡ್ಯೂಸ್ ಮಾಡಿರುವ ಕಾರಣಕ್ಕೋಸ್ಕರ ಆ್ಯಪಿನಲ್ಲಿ 25 ವರ್ಷಗಳ ಕೃಷಿ ಇದೆ ಇಲ್ಲವೋ ಎನ್ನುವಂಥದ್ದು ಅದರಲ್ಲಿ ಬರ್ತದೆ GPS ಮೂಲಕ. ಆಮೇಲೆ ಅದರಲ್ಲಿ ಕುಮ್ಕಿ ಅಂತ ಬಂದರೆ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ತಾಲೂಕಿನ ಜನತೆ ಮತ್ತು ಇಡೀ ಜಿಲ್ಲೆಯ ಜನತೆಯ ಪರವಾಗಿ ಆ ಒಂದು ಅಕ್ರಮ ಸಕ್ರಮ ಸಿಟ್ಟಿಂಗ್ನಲ್ಲಿ ಇರ್ತಕ್ಕಂಥ ನಿಯಮಾವಳಿಗಳನ್ನು ಸ್ವಲ್ಪ ಸಡಿಲೀಕರಣಗೊಳಿಸಬೇಕೆನ್ನುವಂಥ ವಿನಂತಿಯನ್ನು ಇಡೀ ಜಿಲ್ಲೆಯ ಕೃಷಿಕರ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾಡಲಿಕ್ಕೆ ನಾನು ವಿನಂತಿ ಮಾಡ್ತೇನೆ. ಯಾಕಂದರೆ ಸಾವಿರಾರು ಜನರಿಗೆ ಇದರ ಮೂಲಕ ನಾವು ಹಕ್ಕುಪತ್ರವನ್ನು ವಿಲೇವಾರಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗ್ತದೆ. ಇನ್ನೊಂದು ಮೊನ್ನೆ ಅಧಿವೇಶನದಲ್ಲಿ ಕುಮ್ಕಿಗೆ ಸಂಬಂಧಪಟ್ಟಂತೆ ರೆವೆನ್ಯೂ ಮಿನಿಸ್ಟ್ರು ಒಂದು ಬಿಲ್ ತಂದರು. ಒಂದು ಪಾರಬಾರೆ ಆದ ನಂತರ ಆಮೇಲೆ ಯಾರು ಆ ಭೂಮಿಯನ್ನು ಖರೀದಿ ಮಾಡ್ತಾನೆ ಅವನಿಗೆ ಕುಮ್ಕಿ ರೈಟ್ಸ್ ಇಲ್ಲ ಎನ್ನುವಂಥ ಒಂದು ಬಿಲ್ಲನ್ನು ತಂದಿದ್ದಾರೆ. ನಾನು ಅವತ್ತು ಅಧಿವೇಶನದಲ್ಲೂ ನಾನು ಒಬ್ಬನೇ ಎದ್ದು ನಿಂತು ಆ ಬಿಲ್ಲನ್ನು ತಿದ್ದುಪಡಿ ಮಾಡಬೇಕು ಸಚಿವರು ಎನ್ನುವಂಥ ವಿನಂತಿಯನ್ನು ಮಾಡಿದ್ದೆ. ಸಚಿವರು ಒಪ್ಪಿಕೊಂಡಿದ್ರು. ಆದರೆ ಗಜೆಟ್ ಬರಬೇಕಾದ್ರೆ ಅದನ್ನು ಸೇರಿಸಲಿಲ್ಲ. ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸಾವಿರಾರು ರೈತರು ಇವತ್ತು ಕಂದಾಯ ಇಲಾಖೆಯ ಮೂಲಕ ಇವತ್ತು ರೈತ ನನ್ನ ವರ್ಗ ಜಮೀನನ್ನು ನಾನು ಮಾರಿದ ನಂತರ ಯಾರು ತಗೊಂಡಿದ್ದಾನೆ ಅವನಿಗೆ ಕುಮ್ಕಿ ರೈಟ್ಸ್ ಇನ್ನು ಮುಂದೆ ಈ ಬಿಲ್ಲಿನ ನಂತರ ಸಿಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಜನ ಕೃಷಿಕರಿಗೆ ಭಾಳ ತೊಂದರೆಯನ್ನು ಅನುಭವಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಅದರಿಂದಾಗಿ ವಿನಂತಿ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ, ನೀವು ನಮ್ಮ ಸಚಿವರು, ನಮ್ಮ ಜಿಲ್ಲೆಯ ಸಚಿವರು, ದಯವಿಟ್ಟು ಇದನ್ನು ಕಂದಾಯ ಇಲಾಖೆಯ ಸಚಿವರ ಗಮನಕ್ಕೆ ಇನ್ನೊಮ್ಮೆ ನೀವು ತಂದು ಅದನ್ನು ಸಡಿಲೀಕರಣಗೊಳಿಸ್ತಕ್ಕಂಥ ಕೆಲಸವನ್ನು ಈ ಜಿಲ್ಲೆಯ ಕೃಷಿಕರ ಪರವಾಗಿ ಮಾಡಬೇಕೆನ್ನುವಂಥ ವಿನಂತಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲ ಕುಮ್ಕಿಯಲ್ಲೂ ಕೃಷಿಯಾಗಿದೆ. ಎಲ್ಲ ಕುಮ್ಕಿಯಲ್ಲೂ ನಾವು ಅಡಿಕೆ ಬೆಳೆದಿದ್ದೇವೆ, ಎಲ್ಲ ಕುಮ್ಕಿಯಲ್ಲಿ ನಾವು ರಬ್ಬರ್ ಬೆಳೆದಿದ್ದೇವೆ, ಎಲ್ಲ ಕುಮ್ಕಿಯಲ್ಲೂ ನಾವು ನಮ್ಮ ಜೀವನೋಪಾಯಕ್ಕೆ ಬೇಕಾಗಿರತಕ್ಕಂಥ ಕೃಷಿಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದೇ ಇರೋದು. ಈಗ ಎಲ್ಲೂ ಅದು ಕಾಡು ಇಲ್ಲ, ಎಲ್ಲೂ ಒಂದು ಮರನೂ ಇಲ್ಲ ಅಲ್ಲ ಹರಿಶಣ್ಣ. ಅದರಿಂದಾಗಿ ಕುಮ್ಕಿಯನ್ನು ವಿರಹಿತಗೊಳಿಸ್ತಕ್ಕಂಥ ಏನು ಪ್ರಕ್ರಿಯೆ ಬಿಲ್ ತಂದಿದ್ದೀರಿ ಅದನ್ನು ದಯವಿಟ್ಟು ವಿಡ್ರಾ ಮಾಡಬೇಕೆನ್ನುವಂಥ ವಿನಂತಿಯನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರಲ್ಲೂ ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ವರ್ಷ ಮಳೆಯಿಂದಾಗಿ ನಮ್ಮೆಲ್ಲ ರಸ್ತೆಗಳು ಹಾಳಾಗಿದೆ. ಯಾವ ರಸ್ತೆಯಲ್ಲೂ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನಮ್ಮ ಉಪ್ಪಿನಂಗಡಿ ಗುರವನ್ಕೆರೆ ರಸ್ತೆಯ ಬಗ್ಗೆ ನಾನು ಸದನದಲ್ಲಿ ಮಾತಾಡಿದ್ದೆ. ನಮ್ಮ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಟ್ಟು ಖಂಡಿತ ಈ ಸಲ ಕೊಡ್ತೇನೆ ಎನ್ನುವಂಥ ಭರವಸೆಯನ್ನು ಸನ್ಮಾನ್ಯ ಗೃಹ ಸಚಿವರು ಕೊಟ್ಟಿದ್ದಾರೆ. ಮೊನ್ನೆ ನಾನು PWD ಮಿನಿಸ್ಟರ್ ಅವರನ್ನು ಭೇಟಿ ಮಾಡಿದಾಗಲೂ SHDPಯಲ್ಲಿ ನಮಗೆ ಒಂದು 12 ಕೋಟಿ ರೂಪಾಯಿ ಅನುದಾನ ಕೊಟ್ಟಾಗ ನಾನು ಅವ್ರ ಹತ್ರ ಹೇಳಿದೆ, ನಮಗೆ ಬೇರೆ ರಸ್ತೆಗೆ ಬೇಕು ಸರ್, ನೀವು ಇದನ್ನು ಮೊನ್ನೆ ಅಧಿವೇಶನದಲ್ಲಿ ಒಪ್ಕೊಂಡಿದ್ದೀರಿ ಅಂತ ಹೇಳಿದಾಗ, ಸರಿ ಹರೀಶ್ ನೀವು ಬೇರೆ ಕೊಡಿ, ಅದಕ್ಕೆ ನಾನು ಗ್ರಾಂಟ್ ಖಂಡಿತವಾಗಿ ಕೊಡ್ತೇನೆ ಎನ್ನುವಂಥ ಭರವಸೆಯನ್ನು ನಮ್ಮ PWD ಸಚಿವರು ಕೊಟ್ಟಿದ್ದಾರೆ. ನೀವು ಸಹ ಅದಕ್ಕೆ ಒಂದು ಅಫಿಷಿಯಲ್ ಆಗಿ ನೀವು ಸಹ ಒಂದು ಅದಕ್ಕೆ ಮಿನಿಸ್ಟರ್ ಹತ್ರ ವಿನಂತಿ ಮಾಡಬೇಕೆನ್ನುವಂಥ ವಿನಂತಿಯನ್ನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಮಾಡ್ತಾ ಇದ್ದೇನೆ. ಪ್ರಾಯಶಃ ನಮ್ಮ ತಾಲೂಕಿನಲ್ಲಿ 2112 ಕಿಲೋಮೀಟರ್ ಜಿಲ್ಲಾ ಪಂಚಾಯತ್ ರಸ್ತೆ ಇದೆ. ಪ್ರಾಯಶಃ ಈ ವರ್ಷದ ಮಳೆಗೆ ಅನೇಕ ರಸ್ತೆಗಳು ಡಾಮರನ್ನು ಇವತ್ತು ಹಾಳಾಗಿದೆ, ಅಲ್ಲಿ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸುಮಾರು 403 ಕಿಲೋಮೀಟರ್ ಡ್ರಾಮರ್ ರಸ್ತೆ ಇದೆ. ಸುಮಾರು 1477 ಮಣ್ಣಿನ ರಸ್ತೆಗಳು ಈ ಜಿಲ್ಲಾ ಪಂಚಾಯತ್ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಅದರಿಂದಾಗಿ ತಾಲೂಕಿನ ಎಲ್ಲ ಜನರ ಪರವಾಗಿ ನಮ್ಮ ತಾಲೂಕಿನ ಗ್ರಾಮೀಣ ರಸ್ತೆಗಳಿಗೆ ಅನುದಾನ, ವಿಶೇಷವಾಗಿ ನಮ್ಮ ತಾಲೂಕಿಗೆ ಅನುದಾನವನ್ನು ಒದಗಿಸಬೇಕೆನ್ನುವಂಥ ವಿನಂತಿಯನ್ನು ತಾಲೂಕಿನ ಜನರ ಪರವಾಗಿ ಬೇಕು ಅಂತಾದರೆ ಜೋರು ಚಪ್ಪಾಳೆ ತಟ್ಟಿ ನಮ್ಮ ಸಚಿವರಿಗೆ ಆ ಬೇಡಿಕೆಯನ್ನು ಒತ್ತಾಯ ಮಾಡಬೇಕು. ಕಾಂಗ್ರೆಸ್ನವರು ಸಹ ತಟ್ಟಬೋದು, ರೋಡು ಎಲ್ರಿಗೂ. ಅದರಿಂದಾಗಿ ಸಚಿವರಿಗೆ ನಾನು ವಿನಂತಿ ಮಾಡ್ತೇನೆ, ಇಡೀ ತಾಲೂಕಿನ
ತಾಲೂಕಿನ ಜನತೆಯ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ನಮ್ಮ ತಾಲೂಕಿನ ಗ್ರಾಮೀಣ ರಸ್ತೆಗಳಿಗೆ ಹೆಚ್ಚುವರಿ ಅನುದಾನಗಳನ್ನು ಕೊಡಬೇಕು ಎನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ PWD ಇಲಾಖೆ ರಸ್ತೆಗಳೇನಿದೆ ಅದಕ್ಕೂ ಸಹ ಹೆಚ್ಚುವರಿಯಾಗಿರ್ತಕ್ಕಂಥ ಅನುದಾನವನ್ನು ನಮ್ಮ ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಯಾಕೆಂತೇಳಿದ್ರೆ ಕಳೆದ BJP ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸಾವಿರಾರು ಕೋಟಿ ಅನುದಾನಗಳನ್ನು ತಂದು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಮತ್ತು PWD ರಸ್ತೆಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಾಮಾಣಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಆದರೆ ಈ ಸರ್ಕಾರ ಬಂದ ನಂತರ ಕಳೆದ ಅವಧಿಯಲ್ಲಿ ನಮಗೆ ಒಂದು 10 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ರಿ. ಈಗ ಮತ್ತೆ 25 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಆದೇಶ ಬಂದಿದೆ. ಆದರೆ ಅದರಲ್ಲಿ ಕೆಲವು ನಿಯಮಾವಳಿಗಳು ಇರುವ ಕಾರಣಕ್ಕೋಸ್ಕರ PWD ಇಲಾಖೆಯಲ್ಲಿ ಒನ್ ಟೈಮ್ ಇಂಪ್ರೂವ್ಮೆಂಟಿಗೆ ಅವಕಾಶ ಇಲ್ಲದ ಕಾರಣಕ್ಕೋಸ್ಕರ ನಮಗೆ ಗ್ರಾಮೀಣ ರಸ್ತೆಗಳನ್ನು ಮಾಡಲಿಕ್ಕೆ ಅದರಲ್ಲಿ ಕಷ್ಟ ಸಾಧ್ಯ ಆಗಿರುವ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಬೆಳ್ತಂಗಡಿ ತಾಲೂಕು ಅಂತ ಹೇಳಿದರೆ ಸುಮಾರು 81 ಗ್ರಾಮಗಳಲ್ಲಿ ಗ್ರಾಮೀಣ ರಸ್ತೆಗಳೇ ಹೆಚ್ಚಿರ್ತಕ್ಕಂಥ ಈ ಒಂದು ತಾಲೂಕಿನಲ್ಲಿ ಒಂದು ಹೆಚ್ಚುವರಿ ನೀವೊಂದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನಮಗೆ ಇನ್ನಷ್ಟು ಅನುದಾನಗಳನ್ನು ಹೆಚ್ಚುವರಿಯಾಗಿ ಕೊಡಲಿಕ್ಕೆ ನೀವು ಸಹ ಸರ್ಕಾರದ ವಿವಿಧ ಮಂತ್ರಿಗಳ ಜೊತೆ ನಮ್ಮ ಪರವಾಗಿ ವಿನಂತಿಯನ್ನು ಮಾಡಬೇಕೆನ್ನುವಂಥ ವಿನಂತಿಯನ್ನು ಸಹ ನಾನು ಈ ಎಲ್ಲ ಕ್ಷೇತ್ರದ ಜನರ ಪರವಾಗಿ ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ತಾಲೂಕಿನ ಆರೋಗ್ಯ ಇಲಾಖೆಯಲ್ಲಿ ಈಗಾಗಲೇ ನಮ್ಮ ರಮೇಶ್ ಡಾಕ್ಟ್ರನ್ನು ಅವರಿಗೆ ವರ್ಗಾವಣೆ ಆಗಿದೆ. ಚಂದ್ರಕಾಂತ್ ಡಾಕ್ಟ್ರನ್ನು ವರ್ಗಾವಣೆ ಇದೆ. ಆದರೆ ಈಗ ಆ ಪ್ಲೇಸಿಗೆ ಯಾರೂ ಬರಲಿಲ್ಲ. ಅದರಿಂದಾಗಿ ನಿಮ್ಮ ಹತ್ರ ವಿನಂತಿ ಇದೆ, ಅವರನ್ನು ಮತ್ತೆ ಇಲ್ಲಿಗೆ ಹಾಕಿದರೆ ನಮಗೆ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಏನು ಕೊರತೆ ಇದೆ ಅದನ್ನು ನೀಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಮತ್ತು ಒಂದು ಮಾರ್ಚರಿ ಆಗಬೇಕು ಅಂತಿದ್ದು, ಈಗಾಗಲೇ ನೀವು ಅದಕ್ಕೆ ಒಂದು 50 ಲಕ್ಷ ರೂಪಾಯಿಯನ್ನು ಈಗಾಗಲೇ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಿಂದಲೂ ಹೆಚ್ಚುವರಿಯಾಗಿ ನಾನು ಅದಕ್ಕೆ ಅಂತಲೇ ಅನುದಾನವನ್ನು ಇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅದರಿಂದಾಗಿ ನಿಮ್ಮ ಹತ್ರ ವಿನಂತಿ ಇಷ್ಟೇ, ನಮ್ಮ ತಾಲೂಕಿನ ಸಮಗ್ರವಾಗಿರ್ತ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕೆನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಪ್ರಾಯಶಃ ಇವತ್ತು ಸುಮಾರು 140 ಜನರಿಗೆ 94C ಮತ್ತು 94CC ಹಕ್ಕುಪತ್ರವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಪ್ರಾಯಶಃ ನಮ್ಮ ಇಡೀ ತಾಲೂಕಿನ ತಹಶೀಲ್ದಾರ್ ಇರ್ಬೋದು, RIಗಳಿರ್ಬೋದು, VAಗಳಿರ್ಬೋದು ನಿರಂತರವಾಗಿ 94CA ಮತ್ತು 94CC ಹಕ್ಕುಪತ್ರವನ್ನು ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ನನ್ನ ಕಚೇರಿಯಿಂದ ಮಂಜುನಾಥ್ ಇರ್ಬೋದು ಅಥವಾ ಪ್ರಣೀತ್ ನಿರಂತರ ಫಾಲೋಅಪ್ಪನ್ನು ಮಾಡುವ ಮೂಲಕ ಹೆಚ್ಚು ಜನರಿಗೆ 94C ಮತ್ತು 94CC ಅನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಾಲೂಕಿನ ಜನತೆಯಿಂದ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅನುದಾನವನ್ನು ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಅದೇ ದೃಷ್ಟಿಯಲ್ಲಿ ಕ್ಯಾಂಟೀನ್ನ ಕಾಮಗಾರಿ ಮಾಡಿರ್ತಕ್ಕಂಥ ಗುತ್ತಿಗೆದಾರ ಏನಿದ್ದಾರೆ, ಈಗಾಗಲೇ ಯಾವುದೋ ಒಂದು ಪತ್ರಿಕೆಯಲ್ಲಿ ಸೋರ್ತಾ ಇದೆ ಅನ್ನುವಂಥದ್ದು ವರದಿಯನ್ನು ಸಹ ಮಾಡಿದರೆ, ನೀವು ಈಗಾಗಲೇ ಮಾತಲ್ಲಿ ಹೇಳಿದಿರಿ. ಅವರನ್ನು ಕರೆಸಿ ಅದನ್ನು ರಿಪೇರಿ ಮಾಡಿಸಿ ಜನಸಾಮಾನ್ಯರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ತಿಂಡಿಗಳನ್ನು ಆಹಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಸರ್ಕಾರ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಕೇವಲ ಒಂದೇ ವರ್ಗದ ಜನರಿಗೆ ಎನ್ನುವಂಥದ್ದನ್ನು ಹೇಳಲಿಲ್ಲ. ಎಲ್ಲ ವರ್ಗದ, ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನ ಎಲ್ಲ ಬಂಧುಗಳಿಗೆ ಸಹ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಇವತ್ತು ಆ ಯೋಜನೆಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಕೃಷಿ ಸನ್ಮಾನ್ ಯೋಜನೆ ಇರ್ಬೋದು. ಇವತ್ತು ನಮಗೆ ಹೆಮ್ಮೆ ಇದೆ, ಫಸಲ್ ಬಿಮಾ ಯೋಜನೆಯಲ್ಲಿ ಕಳೆದ ವರ್ಷ 96 ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರದಿಂದ ನಮ್ಮ ತಾಲೂಕಿನ ರೈತರಿಗೆ ಕೊಡುವಂಥ ವ್ಯವಸ್ಥೆಗಳು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಸರ್ಕಾರದ ಮೂಲಕ ಆಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಾಯಶಃ ಇವತ್ತು ಈ ವರ್ಷ ಅರ್ಜಿ ಹಾಕಿದವರಿಗೆ 120 ಕೋಟಿ ರೂಪಾಯಿ ಫಸಲ್ ಬಿಮಾದಲ್ಲಿ ನಮ್ಮ ತಾಲೂಕಿಗೆ ಬರಲಿಕ್ಕಿದೆ. ಪ್ರಾಯಶಃ ಈ ರೀತಿ ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯನ್ನಿಟ್ಟುಕೊಂಡು ಕೇಂದ್ರ ಸರ್ಕಾರ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಿದಾಗೆ ಇದು ಯಾರ್ದು ಸರ್ಕಾರದ್ದು ಅಂತಲ್ಲ, ಜನರ ದುಡ್ಡಿನಿಂದ ಜನರಿಗೋಸ್ಕರ ಕೊಡತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ನಮ್ಮ ತಾಲೂಕಿನಲ್ಲಿ ಸಹ ಆಗಿದೆ. ಆ ಮೂಲಕ ಇವತ್ತು ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾರೆಲ್ಲ 94C ಹಕ್ಕುಪತ್ರ ತೊಗೊಂಡಿದ್ದೀರಿ, ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮನೆಯನ್ನು ಕಟ್ಟಿ ಸುಂದರವಾಗಿರ್ತಕ್ಕಂಥ ಜೀವನ ಮಾಡಲಿಕ್ಕೆ ಆ ದೇವರು ಆಶೀರ್ವಾದವನ್ನು ಮಾಡಲಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲ ಹಕ್ಕುಪತ್ರ ಫಲಾನುಭವಿಗಳಿಗೆ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ವಿನಂತಿ ಮಾಡ್ತೇನೆ, ನಮ್ಮ 9/11ಇಂದಾಗಿ ತುಂಬ ಜನರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತುಂಬ ಜನರಿಗೆ ಸೇಲ್ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ.
ತುಂಬ ಜನರಿಗೆ ಬ್ಯಾಂಕಲ್ಲಿ ಒಂದು ಲೋನ್ ಮಾಡಲಿಕ್ಕೂ ಸಾಧ್ಯ ಆಗದಂಥ ಸ್ಥಿತಿ 9/11ಇಂದಾಗಿದೆ. ದಯವಿಟ್ಟು ಅದನ್ನು ರಿಲ್ಯಾಕ್ಸೇಷನ್ ಮಾಡಬೇಕು. 9/11ಅಲ್ಲಿ ಪ್ರತಿ ಪಂಚಾಯತ್ನಲ್ಲಿ 50-100 ಅರ್ಜಿಗಳು ಪೆಂಡಿಂಗ್ ಇರತಕ್ಕಂಥದ್ದು, ಅದನ್ನು ಸಹ ವಿಲೇವಾರಿ ಮಾಡುವಂಥ ದೃಷ್ಟಿಯಲ್ಲಿ ಸ್ವಲ್ಪ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎನ್ನುವಂಥ ವಿನಂತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡಿಕೊಂಡು, ಪ್ರಾಯಶಃ ಇವತ್ತು ಕೆಂಪು ಕಲ್ಲು ಮತ್ತು ಮರಳಿನಿಂದಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತ ಹೇಳುವಂಥದ್ದು ಮೊನ್ನೆ ಖಾದರ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನೀವು ಸಹ ಹೇಳಿದಿರಿ. ಆದಷ್ಟು ಬೇಗ ನಮಗೆ ಮರಳು ಮತ್ತು ಕೆಂಪು ಕಲ್ಲಿನ ಅವಶ್ಯಕತೆ ಇದೆ. ತುಂಬ ಮನೆಗಳು ಅರ್ಧದಲ್ಲಿ ನಿಂತಿದೆ, ಅನೇಕ ಗೃಹ ಪ್ರವೇಶಗಳು ನಿಂತು ಹೋಗಿದೆ. ಇದಕ್ಕೆ ಸಹ ನೀವು ಸಹಕಾರ ಕೊಡಬೇಕೆನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ನೀವು ಇಲ್ಲಿ ನಿಂತ್ಕೊಳ್ಳಿ. ಉರುವಾಲು ಲೋಕೇಶ್ವರಿ ಜಯಂತ ಮುಂದೆ. ಧರ್ಮಸ್ಥಳ ಪುಷ್ಪಲತಾ ಚಂದ್ರಶೇಖರ ಮಲೆಕುಡಿಯ. ಕಳಿಯ ನಂದೀಶ್ವಿ ವಿಶ್ವನಾಥ ಶೆಟ್ಟಿ. ಕುಕ್ಕಳ ಪೂಜಾಶ್ರೀ ಜಯರಾಜ್. ಪಾರಿಂಕಿ ವಿಜಯಲಕ್ಷ್ಮಿ ಕೂಸಪ್ಪ ಮೂಲ್ಯ. ಮಚ್ಚಿನ ನವೀನ ಅಣ್ಣಿ ಪೂಜಾರಿ. ಪುತ್ತಿಲ ಬೀಪಾತುಮ್ಮ. ಬಾರ್ಯ ಹೊನ್ನಮ್ಮ ಇಲ್ಯಣ್ಣ ಪೂಜಾರಿ. ಮೊಗ್ರು ದಮಯಂತಿ ಅಣ್ಣುಗೌಡ. ನ್ಯಾಯ ತರ್ಪು ಬೇಬಿ ಕೇಶವ ಪೂಜಾರಿ. ಪಾರಿಂಕಿ ಚಿದಾನಂದ ಪೂಜಾರಿ ಸುಂದರ ಪೂಜಾರಿ. ಬೇಬಿ ಇಲ್ಲಿ. ಬೆಳಾಲು ವಿಮಲಾ ಅಶೋಕ ಪೂಜಾರಿ.